40 ಹಳ್ಳಿಗಳಿದ್ದಾವೆ, 210 ಬೂತ್ಗಳಿದ್ದಾವೆ. ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ನಾವು ತಲುಪಿದ್ದೀವಿ. ಇನ್ನೂ 2-3 ತಿಂಗಳಿದೆ. ಬೂತ್ ವೈಸ್ ಸಂಘಟನೆನೂ ಮಾಡ್ತೀವಿ, ನಮ್ಮ ಕಾರ್ಯಕರ್ತರು ಇದ್ದಾರೆ. ನಾನು ಬಿಜೆಪಿ ವಿರುದ್ಧ ಅಲ್ಲ, ಭ್ರಷ್ಟಾಚಾರದ ವಿರುದ್ಧ, ಢೋಂಗಿ ಹಿಂದುತ್ವದ ವಿರುದ್ಧ. ನಾನು ಇಡೀ ಉಡುಪಿ ಜಿಲ್ಲೆಯಲ್ಲಿ ಗೋಹತ್ಯಾ ನಂಬರ್ 1 ಆಗ್ತಾ ಇರೋದು ಕಾರ್ಕಳದಲ್ಲಿ, ಗೋಮಾಂಸ ಸಪ್ಲೈ ಆಗ್ತಾ ಇರೋದು ನಂಬರ್ 1 ಕಾರ್ಕಳದಲ್ಲಿ. ಯಾಕೆ ಇದು ಅಲ್ಲಿಯವ್ರಿಗೆ ಗೊತ್ತಿಲ್ವ? ಇದು ಲವ್ ಜಿಹಾದ್ ಪ್ರಕರಣಗಳಾಗ್ತಾ ಇದ್ದಾವೆ. ಬೇಕಾದಷ್ಟು ರೀತಿಯ ಇವತ್ತು ಢೋಂಗಿ ಹಿಂದುತ್ವವಾದ ಒಂದೊಂದ ಹೊರ ಬರ್ತಾ ಇದೆ. ಸೊ ನಾನು ಹೇಳೋದು ಬಿಜೆಪಿ ವಿರುದ್ಧ ಅಲ್ಲ, ಅಲ್ಲಿಯ ಭ್ರಷ್ಟಾಚಾರದ ಢೋಂಗಿ ವಾದದ ವಿರುದ್ಧ ನನ್ನ ಹೋರಾಟ ಇದೆ. ಅಲ್ಲಿ ಜನ ಇವತ್ತು ಪ್ರತಿಯೊಬ್ಬರು, ನಾನು 6 ರೌಂಡ್ ಹೋಗಿ ಬಂದೆ, ಯಾರೂ ಕೂಡ ಮುತಾಲಿಕರೇ ಬೇಡ ಇಲ್ಲಿ ಅಂತ ಯಾರು ಒಬ್ಬರು ಹೇಳಿದ್ರು. ಇಡೀ ಕ್ಷೇತ್ರದಲ್ಲಿ ಒಂಥರ ಸಕಾರಾತ್ಮಕವಾಗಿ ನಗುಮುಖದಿಂದ ಯೋಗ್ಯವಾದಂತಹ ವ್ಯಕ್ತಿ ಅನ್ನುವಂಥ ದೃಷ್ಟಿಕೋನದಿಂದ ಬರ್ತಾ ಇದೆ.